ಧೂಮಕೇತುಗಣಾಧ್ಯಕ್ಷೋ ಬಾಲಚಂದ್ರೋ ಕಲಶಾಭಿಷೇಕ ಪ್ರಸನ್ನ ಪೂಜಾದಿಗಳು ಮಾಡಿಕೊಂಡು ಇನ್ನು 6 ಗಂಟೆ 55 ನಿಮಿಷಕ್ಕೆ ದೀಪ ಪ್ರಜ್ವಲನೆ ಮಾಡಬೇಕು. ಸಂಕಲ್ಪ ಮಾಡಿದ್ದೇವೆ. ಪ್ರೇರಕ ಪ್ರೇರವಾರೇಶ ತ್ವಯ ಪ್ರೇರಿತವಾದ ನಮ್ಮ ಸಂಕಲ್ಪ ಮಾತ್ರ. ಆದರೆ ಅದನ್ನೆಲ್ಲವೂ ಮಾಡಿಸುವ ಪರಮಾತ್ಮ ಮಾತ್ರ. ನಮ್ಮಿಂದ ಏನು ನಡೆಯುವುದಿಲ್ಲ, ಅವನಿಗೆ ಏನು ನಡೀತಿದ್ದು ಬೇಕಾದದನ್ನು ಮಾಡಿಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ಈ ದಿವಸ ಪ್ರಾತಃ ಕಾಲದಲ್ಲಿ ನಾಳೆ ಪ್ರಾತಃ ಕಾಲ ಆಗತಕ್ಕಂಥ ಏಕಾ ಭಜನೆ, ತದೃಶ್ಯವಾಗಿ ಆಗತಕ್ಕಂಥ ಪೂಜಾದಿಗಳು, ತದೃಶ್ಯವಾಗಿ ಮಾಡುವಂಥ ಅನ್ನದಾನ ಸತ್ಕರ್ಮಗಳೆಲ್ಲ ಪರಮಾತ್ಮನ ಚಿತ್ತಕ್ಕೆ ಬಂದು ಅದೆಲ್ಲ ಉತ್ತಮ ರೀತಿಯಲ್ಲಿ ಆಗಿ ನಡೆದುಕೊಂಡು ಬಂದು ಇಲ್ಲಿ ಬಂದು ಯಾರು ಪ್ರಾರ್ಥನೆ ಮಾಡ್ತಾರೋ ಅವರ ಅಭಿಷ್ಟ ನಡೆದುಕೊಂಡು ಇನ್ನು ಮುಂದೆ ಈ ಕ್ಷೇತ್ರ ಬೆಳಗಿಸಿ ಎಲ್ಲರ ಅಭಿಷ್ಟ ನಡೆಸಿಕೊಡಬೇಕು ಅಂತ ಪ್ರಸನ್ನ ಕಾಲದಲ್ಲಿ ವಿಘ್ನಕಾರಕನು ವಿಘ್ನ ನಿವಾರಕವಾಗಿದ್ದ ಮಹಾಗಣ ಪ್ರಾರ್ಥನೆ ಮಾಡಿಕೊಳ್ಳೋದು. ಮಹಾಗಣದವರವಾದಕ್ಕೆ ಗೋವಿಂದ 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 ಕರುಣಾಳು ಬಾ ಬೆಳಕೆ ಮನದ ಅಂಗಳಕ್ಕೆ, ಕರುಣಾಳು ಬಾ ಬೆಳಕೆ ಮನದ ಅಂಗಳಕ್ಕೆ, ಸತ್ಯನಾರಾಯಣನ ಧ್ಯಾನ ಮಂದಿರಕ್ಕೆ, ಧ್ಯಾನ ಮಂದಿರಕ್ಕೆ, ಧ್ಯಾನ ಮಂದಿರಕ್ಕೆ. ಕರುಣಾಳುವ ಬೆಳಕೆ ಮನದ ಅಂಗಳಕ್ಕೆ, ಮನದ ಅಂಗಳಕ್ಕೆ. ಮೂಡಣದೆ ಮೂಡುವುದೇ ಅರುಣೋದಯ, ಬಾಳೆಂಬ ಬಾನಿನಲ್ಲಿ ಭಾಗ್ಯೋದಯ. ಮೂಡಣದೆ ಮೂಡುವುದೇ ಅರುಣೋದಯ, ಬಾಳೆಂಬ ಬಾನಿನಲ್ಲಿ ಭಾಗ್ಯೋದಯ. ಹೃದಯಾಂತರಂಗದಲ್ಲಿ ಸಚ್ಚೋದಯ, ಹೃದಯಾಂತರಂಗದಲ್ಲಿ ಸತ್ಯೋದಯ. असतोम सद्गमय करुणाळुव बेळकि मनद अंगळकि मनद अंगळकि ಭಕ್ತವತ್ಸಲ ನೀನು ಮಹೋದಯ ಮಮತೆಯ ಸಾಕಾರ ಕರುಣಾಮಯ ಭಕ್ತವ
ಶ್ರೀಮತಿ ಆಶಾ ಮತ್ತು ಶ್ರೀ ನಾಗೇಶ್ ಕೋಟೆಗಾರು, ಶ್ರೀಮತಿ ಶಶಿಕಲಾ ಮತ್ತು ಶ್ರೀ ಶ್ರೀನಿವಾಸ ಬಲ್ಯ, ಶ್ರೀಮತಿ ಗಾಯತ್ರಿ ಮತ್ತು ಶ್ರೀ ರಾಧಾಕೃಷ್ಣ ಸೋಮೇಶ್ವರ, ಶ್ರೀಮತಿ ಆಶಾ ಮತ್ತು ಶ್ರೀ ಗುಣನಾಥ್ ಮರೋಳಿ, ಶ್ರೀಮತಿ ಭಾರತಿ ಮತ್ತು ಶ್ರೀ ಸುಶೀಂದ್ರ ದುರ್ಗೋಡದಲ್ಲಿ ವಸಂತ ಆಡಪಾದಂಪತಿಗಳು
ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿಬಿಡುವುದು. ಇಲ್ಲಿ ಭಜನೆ ನಡೀತದೆ, ಭಗವಂತನ ಸಾನ್ನಿಧ್ಯ ಅದೇ ರೀತಿಯಾಗಿ ಈ ವರ್ಷದಿಂದ ಬರುವ ವರ್ಷದವರೆಗೆ ಭಗವಂತನಿಗೆ ಸಾನ್ನಿಧ್ಯ ಇದ್ದುಕೊಂಡು ಪ್ರತಿ ಶನಿವಾರ ಆಗತಕ್ಕಂಥ ಭಜನಾ ಪೂಜಾದಿಗಳು ವಿಶೇಷವಾಗಿ ದಿನಕ್ಕೆ 10 ಪೂಜೆ ಆಗುವಂತೆ ಪರಮಾತ್ಮ ಕರೆಸಿಕೊಂಡು ಭಕ್ತರ ಕರೆಸಿಕೊಂಡು ಆ ಸೇವೆಯನ್ನು ಸ್ವೀಕಾರ ಮಾಡಿಕೊಂಡು ಈ ಕ್ಷೇತ್ರವನ್ನು ಅದರ ಭಕ್ತರ ಅಭಿಷ್ಟ ಮಾಡಿಸಿಕೊಂಡು ಮುಂದೆಗೂ ಆ ಮಹಾಗಣಪತಿ ಎಲ್ಲರ ಅಭಿಷ್ಟ ಅಳಿಸಿಕೊಡಬೇಕು ಅಂತ ಪ್ರಸನ್ನ ಕಾಲದಿಂದ ಅನೇಕ ಸಂಕಟಗಳು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮಾಡಿದ ಸಂಕಟಗಳು ಅನೇಕ ಹೆಚ್ಚು ಪರಮಾತ್ಮ ಅದನ್ನೆಲ್ಲವನ್ನು ಕ್ಷೇತ್ರದಲ್ಲಿ ಒಳಗೆ ಕಾಪಾಡುವಂತೆ ಆಯವಾದ ಮಹಾಗಣಪತಿ ದಿವ್ಯ ಅಭೀಷ್ಟ ಪ್ರಾಪ್ತಿರ ಸ್ಥಾನದಿಂದ ದೇವರ ಸೇವೆ ನಾವು ದೇವರ ಪ್ರಸಾದ ಮಾತ್ರ ಮುಂದೆ ದೊರೆಯಬೇಕಾದ ಹೋದಲ್ಲಿ ಬಂದ ಯಶಸ್ಸನ್ನು ಕೊಡುವಂತ ದೇವರನ್ನು ಪ್ರಾರ್ಥನೆ. ಸಮಿತಿ ಸತತ ಪೂಜೆ ಮಾಡುವಷ್ಟು ಪ್ರಯತ್ನ ಮಾಡಬೇಕು. ಶನಿವಾರ ಒಂದೊಂದು ಸ್ವಲ್ಪ ಪ್ರಯತ್ನ ಮಾಡಬೇಕು ಅಂತ ಹೇಳೋದು. ಪ್ರಯತ್ನ ಮಾಡಬೇಕು ಅಂತ ಸದಸ್ಯರು ಹತ್ತತ್ತು ಪೂಜೆ ಮಾಡಿಸ್ಬೇಕು ಸರ್ ದೇವರಿಗೆ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನ ಸಾಕ್ಷೋರಿಷ್ಟನೇಮಿ ಸ್ವಸ್ತಿ ನ ಬೃಹಸ್ಪತಿ ದದಾತು. ಓಂ ಜವಾಪುತಪತಂಕಾಶಂ ಕಾಶ್ಯಪೇಯಂ ಮಹಾನದಿಂ ಕಾಂತಾನಿ ಸರ್ವಾಪಗ್ನಂ ಗುಣದೋತು ವಿಭಾಗನಂ ದಿವ್ಯಶಕ್ತಿತುಷಾರಾಭಂ ಕ್ಷೀರೋಧಾರಣ ಸಂಭವಂ ನಮಾಮಿ ಶ್ರೀರಂ ಭಕ್ತ್ಯಾ ಶೃಂಗೋರುಪಭೂಷಣಂ ಧರಣೀಗರ್ಭಸಂಭೂತಂ ವಿದ್ಯುತ್ಕಾಂತಿಸಮಪ್ರಭಂ ಕುಮಾರಂ ಶಕ್ತಿಹಸ್ತಜ್ಜ ಮಂಗಳಂ ನಮಾಮ್ಯಹಂ ಪ್ರಿಯಂ ಗುಳಿಗಾವಾಸಂ ರೂಪೇಣ ಪ್ರತಿಮಂ ಮುದಂ ಸೌಮ್ಯಂ ಸೌಮ್ಯಗಣೋ ವೇದ ನಮಾಮಿ ಶಿವಸುಂದರಂ ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನಸನ್ನಿಭಂ ಸಂಧ್ಯಂತುಲೋಕೇಶಂ ನಮಾಮಿ ಬೃಹಸ್ಪತಿಂ ಹೇಮಕುಂದಂ ಜ್ಞಾನಾಸಂ ದೈತ್ಯಾನಂ ವನಮಂಗಲಂ ಮಧುಚಾರುಭಕ್ತಾರಂ ಭಾರ್ಗವಂ ನಮಾಮ್ಯಹಂ ಶ್ರೀಲಾಂಜನಗಿರಿತವ್ಯಂ ಛಾಯಾಮಾರ್ತಾಂಡಸೂರಂಚ ಪ್ರಣಮಾಮಿ ಶನೇಶ್ವರಂ ಸಂಜಗಾಯಂ ಮಹಾವೀರ್ಯಂ ಚಂದ್ರ ಆದಿತ್ಯಮರ್ದನಂ ಸಂಭೂತಂ ರಾಹುಂಚ ಪ್ರಣಮಾಮ್ಯಹಂ ಕಾಲಾಶುಪ್ರಸಂಗಾಶಂ ತಾರಕಾಗ್ರಹಧಾರಕಂ ರೌದ್ರಂ ಪ್ರಣಮಾಮ್ಯಹಂ ಅರಿಷ್ಟಾಣಿ ಪ್ರಣಶ್ಯಂತೋ ದುರಿತಾನಿ ಭಯಾನಿದ ಶಾಂತಿರಶ್ರುವಂ ಯಸ್ಯೋ ಗ್ರಹಾಃ ಮಂಗಳಂ ಹಿರಣ್ಯವರ್ಣಾಭರಣೇ ಸುವರ್ಣಹೃದಸ್ರಯಾಂ ಚಂದ್ರಾಂ ಹಿರಣ್ಮಯೀ ಲಕ್ಷ್ಮೀಂ ಜಾತವೇದೋ ಮಹಾವಹ ಕಾಮಹಾವಹ ಜಾತವೇದೋ ಲಕ್ಷ್ಮೀಮನವಗಾಮಿನೀ ಯಸ್ಯಾಂ ಹಿರಣ್ಯಂ ವಿಷ್ಣುಪುರುಷಾ ಅಶ್ವಪೂರ್ವಾಂ ದೇವಿ ಶ್ರೀಯಮಾದೇವಿ ಜುದಾಂ
शक्तिवासामलां ज्येष्ठामलक्ष्मीं नाशयाम्यहम् अभूतिमसवृद्ध्यञ्च सर्वार्णदमे गृहात् तन्वद्वारां नित्यपुष्टाङ्गलेहिणे ईश्वरीं सर्वभूतानां दाभोमप्रियमाणम् मनसः काममाकोतिं वाचः सत्यवशीमहि पशूनां लास्ट् कहता लास्ट् तन्वद्वारां नित्यपुष्टाङ्गलेहिणे ईश्वरीं सर्वभूतानां आमिहो संपत्ति शंकरಣ್ण आमिहोपि श्रियं शंकरण्ण संपत्ति ओम निशसीद गणपते गणेश त्वावां विप्रातमं कवीनां वदे शक्तिनारे महामर्कं मर्कवं चित्रमत्यः महागणपते वेदकप्रेदकटा येन संकल्पात् वेदकटा गणपति देव ಮಾಡೋದು ಗೋದಲ್ಲಿ ಬಂದ ಯಶಸ್ಸು ಕೀರ್ತಿಯನ್ನು ಆರೋಗ್ಯವಾಗಿ ಸಂಪತ್ತನ್ನು ಹೇಳಿಕೆ ಸತ್ಯದಿಂದ ಅಧ್ಯಕ್ಷರು ಸಮಿತಿ ಸದಸ್ಯರು ಕಾರ್ಯದರ್ಶಿಗಳು ನಿಮ್ದು ಉಂಟಾ ಎಷ್ಟು ಎಕ್ಸ್ಟ್ರಾ ಕೊಡಿ ಅದೆರಡು ಎರಡು ಹೊರತು ಹಾಕಿದರೆ ಪ್ರಸಾದ ಎಲ್ಲ ಪ್ರಸಾದ ಅಮ್ಮ ಮುಂಚೆ ಪ್ರಸಾದ ನಮ್ದಿಲ್ಲ ಸಾಮ್ರಾಜ್ಯ ಸಕಲ ಮನೋಪ್ರಾಪ್ತಿರಸ್ತು ಆ ಚಂದ್ರ ಅಂಶಾಭಿವೃದ್ಧಿ ಹೇಗಾಗ್ತದ ಅಂತ ನಿನಗೆ ಮೊನ್ನೆ ಭಯ ಕೆಲವೇ ದಿನ 2 ದಿನದಲ್ಲಿ ಕಾರ್ಯಕ್ರಮ ಪ್ರಾರಂಭ ಯಾರು ಗೊತ್ತಿಲ್ಲ ಅವನು ಸಿಗ್ತ ಆದರೆ ಅವನಿಗೆ ಹೇಗೆ ಬೇಕು ನಾವು ಹಾಗೆ ಮಾಡಿಕೊಂಡಿದ್ದ ನಮ್ದೇನಿಲ್ಲ ನಾವು ಹಾಗೆ ಮಾಡೋದು ನಾವು ಮಾಡ್ತೇವೆ ನಮ್ಮದೇನಿಲ್ಲ ಎಲ್ಲ ಪರಮಾತ್ಮ ಹತ್ತೊಂಬತ್ತು ವರ್ಷ ಹೋಗ್ತಿದೆ ನಾವು ಇಡ್ತಾ ಇದ್ದೇವೆ ಬರುವ ವರ್ಷ ದೇವ ಸಪ್ತಾಹ ಆಗುವ ಹಾಗೆ ಆ ಮಹಾಗಣಪತಿ ಅದು ಯಾಕಂದ್ರೆ ಈ ಪರಿಸರದಲ್ಲಿ ಸಪ್ತಾಹ ಆಗಲಿಲ್ಲ ಸಣ್ಣ ಸಣ್ಣ ಮಂದಿರದಲ್ಲಿ ಸಪ್ತಾಹ ಆಗಿದೆ ಎಲ್ಲ ವರ್ಷ ಈ ಗಣಪತಿ ಮಂದಿರದಲ್ಲಿ ಸಪ್ತಾಹ ಆಗಿ ಗಣಪತಿ ಮೆರಿಬೇಕಲ್ಲಿ ಅವನ ಅಭಿಪ್ರಾಯ ರಮಣಾಥಣ್ಣ ಹೇಳಲಿಕ್ಕೆ ಏನಿಲ್ಲ ದಕ್ಷ ಸಾರಥ್ಯ ಮಕ್ಕಳೆಲ್ಲ ರೈತರು ಜೋರು ಮಾಡಿದ್ರೆ ಮನಸ್ಸಿಗೆ ಇಟ್ಕೊಳ್ಳದೆ ಸದಾ ಲವಲೇಕೆ ಕೆಲಸ ಮಾಡ್ತೀವಿ ಬರುವ ವರ್ಷ ಹೀಗೆ ನಿಮ್ಮ ಸೇವೆ ನಡೀಬೇಕು ಬರುವ ವರ್ಷ ಚೌಕದಲ್ಲಿ ಭಜನಾ ಸ್ಪರ್ಧೆ ನಿಮ್ಮ ಮುಖಾಂತರ ಆಗಬೇಕು ಒಂದು ಪ್ರೋಗ್ರಾಮ್ ಆದಾಗ ಸ್ಪರ್ಧೆ ಇರ್ತಾ ಇದೆ
ಅದು ಒಂದು ಸಹಕಾರ ಕೊಡ್ತೇನೆ. ಆಯ್ತು ಶನಿವಾರ ಆನಂದ ಹೇಳ್ತೀವಿ ಮಾರಿದ್ದು. ಶನಿವಾರ ಆನಂದ